ಕ್ರಾಂತಿಗಂತಲೇ ಕಾಲ್ ಬಂದಾಗ ಅದಕ್ಕಿಂತ ದೊಡ್ಡ ಖುಷಿ ಬೇಕಂತಿಲ್ಲ. ಯಾಕಂತ ಹೇಳಿದ್ರೆ ಯಜಮಾನಕ್ಕೆ ಬಂದಾಗ ಅಷ್ಟೇ ಎಕ್ಸೈಟ್ ಆಗಿದೆ ಆ್ಯಕ್ಚುಲಿ ಡಿ ಬಾಸ್ ಜೊತೆ ಮಾಡೋದು ಅಂತ ಹೇಳಿದ್ರೆ. ಬಟ್ ಫಸ್ಟ್ ಡೇ ಅಲ್ಲಿ ಹೋದಾಗ ಸ್ವಲ್ಪ ತಲ್ಲಿ ಅಂದರು ಬಾಸ್ ಬಂದರು ಅಂತ ಗೇಟ್ ಓಪನ್ ಮಾಡಿದ್ರು. ಇಲ್ಲಿ ಮೇಯ್ನ್ ಎಂಟ್ರೆನ್ಸ್ ಆದರೆ ಬಾಸ್ ಇಲ್ಲಿ ಎಂಟ್ರಿ ಹಾಕಿ ಬರ್ತಾವ್ರು. ಅದು ಹೆಂಗಿತ್ತು ಅಂದರೆ ದೊಡ್ಡ ದೇಹ ಬೇರೆ, ಹಿಂಗೆ ನೋಡಿದ್ರು ಸುತ್ತ ನೋಡಿದ್ರು ಹಿಂಗೆ ನೋಡಿದ್ರು ಸಡನ್ನಾಗಿ ನೋಡಿದ್ರೆ ಇಡೀ ಸೆಟ್ಟಲ್ಲಿ ಫಸ್ಟ್ ಕರೆದಿರೋದೇ ನನ್ನನ್ನು. ಏಯ್ ಪ್ಯಾಕು ಚೆನ್ನಾಗಿದೆ ಅಂತ ಅಂದ್ಬಿಟ್ರು. ನನಗಂತೂ ಖುಷಿ ಆಗೋಯ್ತು. ಎಲ್ಲ ಟರ್ನಾಗಿ ಎಲ್ಲ ನನ್ನನ್ನೇ ನೋಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಖುಷಿ ಇದೆ. ಆಮೇಲೆ ಸೀನ್ಗಳು ಹಾಗೆ ಇತ್ತು. ನನಗೆ ಬಾಸ್ ಜೊತೆ ಇರೋದ್ರಿಂದ ನನ್ನನ್ನು ಅವ್ರು ರೀಚಾರ್ಜ್ ಅಂತ ಕರೀದೆ. ಆ್ಯಕ್ಚುಲಿ ನಾನು ಮೊದಲು ರೀಚಾರ್ಜ್ ಮಾಡಿದೆ. ಫ್ರೀ ಚಾರ್ಜು ಎಷ್ಟು ಫ್ರೀ ಚಾರ್ಜ್ ಮಾಡಿದೆಯೋ ಫ್ರೀ ಚಾರ್ಜ್ ಮಾಡಿದೆ ಅಂತ. ಅದಾದಮೇಲೆ ಪುಷ್ಪಾವತಿ ಟ್ಯಾನ್ ಶೇಕ್ ಪುಷ್ಪ ಏನೋ ಇದೆ ಅಲ್ವ, ಅದು ಸಖತ್ತಿದೆ. ಬಟ್ ನನಗೆ ಸಖತ್ ಇಷ್ಟ ಬೊಂಬೆ. ಆ ಸ್ಟೆಪ್ ಚೆನ್ನಾಗಿ ಬೊಂಬೆ ಬೊಂಬೆ ಬೊಂಬೆ. ಮತ್ತು ನಮ್ಮವ್ರಿಗೆ ಈಗ ಏನಾಗಿದೆ ಗೊತ್ತಾ, ನಾವು ಬಾಸು ಫ್ಯಾನ್ಸು, ನಮಗೆ ಇನ್ವಿಟೇಷನ್ ಬೇಕಂತಲಿಲ್ಲ. ಬಾಸ್ ನೀವು ಕರಿತಿರೋ ಕರೀಲಿಲ್ಲ, ನಾವು ಬಂದು ಹಬ್ಬ ಮಾಡಿದ್ವಿ. ಹಾಗೆ ಕ್ರಾಂತಿ ಸಿನಿಮಾದ ಶೂಟಿಂಗ್ನ ಅನುಭವ, ಮೊದಲ ದಿನ ಎಲ್ಲಿ ಶೂಟಿಂಗ್ ಇತ್ತು, ಎಷ್ಟು ದಿನದ ಶೂಟಿಂಗ್ ಇತ್ತು, ಮತ್ತು ಆ ಮೊದಲ ದಿನದ ಶೂಟಿಂಗ್ ಅನುಭವ ಹೇಗಿತ್ತು? ಆ್ಯಕ್ಚುಲಿ ಕ್ರಾಂತಿಗಂತಲೇ ಕಾಲ್ ಬಂದಾಗ ಅದಕ್ಕಿಂತ ದೊಡ್ಡ ಖುಷಿ ಬೇಕಂತಿಲ್ಲ. ಯಾಕಂತ ಹೇಳಿದ್ರೆ ಯಜಮಾನಕ್ಕೆ ಬಂದಾಗ ಅಷ್ಟೇ ಎಕ್ಸೈಟ್ ಆಗಿದೆ ಆ್ಯಕ್ಚುಲಿ ಡಿ ಬಾಸ್ ಜೊತೆ ಮಾಡೋದು ಅಂತ ಹೇಳಿದ್ರೆ. ಬಟ್ ನಾನು ಅವರನ್ನು ಪ್ರೀತಿಯಿಂದ ಬಾಸ್ ಅನ್ನಲ್ಲ, ಅಣ್ಣಾಜಿ ಅಂತ ಕರಿತೇನೆ. ಹಾಯ್ ಅಣ್ಣಾಜಿ ಅಂತಲೇ ಮಾತಾಡ್ಸೋದು. ಫಸ್ಟ್ ಡೇ ಕ್ರಾಂತಿ ಸೆಟ್ಗೆ ಹೋದಾಗ ನಾವು ಕಾಸ್ಟ್ಯೂಮ್ಗಳನ್ನು ಹಾಕೊಂಡು ರೆಡಿಯಾಗಿದ್ವಿ. ನಮ್ಮದು ಸಣ್ಣ ಶೂಟ್ಗಳು ನಡೀತಿತ್ತು. ಬಟ್ ಅದು ಸೆಟಪ್ ಇತ್ತು, ಒಂದು ಸೆಟ್ ಹಾಕಿದ್ರು ಟೊರಿನೋ ಫ್ಯಾಕ್ಟ್ರಿ ಅಂತ, ರಾಜರಾಜೇಶ್ವರಿ ನಗರದ ಹತ್ರ. ಬಟ್ ಫಸ್ಟ್ ಡೇ ಅಲ್ಲಿ ಹೋದಾಗ ಸ್ವಲ್ಪ ತಲ್ಲಿ ಅಂದರು ಬಾಸ್ ಬಂದರು ಅಂತ ಗೇಟ್ ಓಪನ್ ಮಾಡಿದ್ರು. ಗೇಟ್ ಓಪನ್ ಮಾಡಿದಾಗ ಇಡೀ ಸೆಟ್ಟೇ ಸೈಲೆಂಟ್ ಆಗೋಯ್ತು. ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಟ್ರು. ನಾನು ಸೈಡಲ್ಲಿ ಹಿಂಗೆ ನಿಂತ್ಕೊಂಡ್ಬಿಟ್ರೆ ಅಯ್ಯೋ ಬಾಸ್ ಬಂದ್ರೆ. ಅಂದರೆ ಖುಷಿ ಇತ್ತು. ಅಂದರೆ ಫಸ್ಟ್ ಡೇ ಅದು ಎಕ್ಸೈಟಲ್ಲಿ ಕಾಯ್ತಿದೆ, ಅಯ್ಯೋ ಬಾಸನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತ. ಬಟ್ ಹೇಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಮೇಯ್ನ್ ಎಂಟ್ರೆನ್ಸ್ ಆದರೆ ಬಾಸ್ ಇಲ್ಲಿ ಎಂಟ್ರಿ ಹಾಕಿ ಬರ್ತಾವ್ರು. ಅದು ಹೆಂಗಿತ್ತು ಅಂದರೆ ದೊಡ್ಡ ದೇಹ ಬೇರೆ, ಆವಾಗ ಜಾಸ್ತಿ ಬಾಡಿ ಪಂಪ್ ಮಾಡ್ಕೊಂಡಿದ್ರು. ಹಿಂಗೆ ಬಂದರು, ಹಿಂಗೆ ನೋಡಿದ್ರು ಸುತ್ತ ನೋಡಿದ್ರು ಹಿಂಗೆ ನೋಡಿದ್ರು ಸಡನ್ನಾಗಿ ನೋಡಿದ್ರೆ ಇಡೀ ಸೆಟ್ಟಲ್ಲಿ ಫಸ್ಟ್ ಕರೆದಿರೋದೇ ನನ್ನನ್ನು. ಏಯ್ ಪ್ಯಾಕು ಚೆನ್ನಾಗಿದೆ ಅಂತ ಅಂದ್ಬಿಟ್ರು. ನನಗಂತೂ ಖುಷಿ ಆಗೋಯ್ತು. ಎಲ್ಲ ಟರ್ನಾಗಿ ಎಲ್ಲ ನನ್ನನ್ನೇ ನೋಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಇಡೀ ಸೆಟ್ಟಲ್ಲಿ ಕಾಣಿಸಿದ್ದು ಫಸ್ಟ್ ನಾನೇ ಅಂತ ಖುಷಿಯಾಗಿ ಹತ್ರ ಕರೆದು ಟೈಟಾಗಿ ಒಂದು ಹಗ್ ಮಾಡಿದರು. ಹಗ್ ಮಾಡಿಬಿಟ್ಟು ಕೇಳಿದ್ರು ಹೇಗಿದೆಯೋ. ಅದು ಬೇರೆ ನಾನು ಕುಳ್ಳ ಅಲ್ವಾ, ಹಿಂಗೆ ನಿಂತಿರ ನಾನು ಹಿಂಗೆ ನೋಡ್ತೀನಿ ಅಣ್ಣ, ಹಿಂಗೆ ನೋಡ್ತೀನಿ. ಕೇಳಿದ್ರು ಹೆಂಗಿದೆಯೋ, ಚೆನ್ನಾಗಿ ನಡೀತಿದೆ, ಕೆಲಸ ಎಲ್ಲ ನಡೀತಿದೆ, ಲೈಫ್ ಹೆಂಗಿದೆ, ಆರಾಮಾಗಿದೆಯಾ, ಚೆನ್ನಾಗಿದೆಯಾ, ಆ ಥರ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸು ಇರೋ. ಅವ್ರದ್ದೊಂದು ಇದೆ, ಏಯ್ ಮಾಡೋಣ ಬಿಡೋ, ಇನ್ನಿದೆ ಮಾಡೋಣ ಅನ್ನೋ ಥರ ಮಾತಾಡಿಸ್ಬಿಟ್ಟು ಆಮೇಲೆ ಎಲ್ಲರ ಹತ್ರ ಪ್ರೊಡ್ಯೂಸರ್ಗಳು ಎಲ್ಲರ ಹತ್ರ ಮಾತಾಡ್ಸ್ಕೊಂಡು ಹೋದರು. ಆ ಖುಷಿ ನನಗಂತೂ ಈಗಲೂ ಮೆಮೊರೇಬಲ್. ಯಾಕಂತ ಹೇಳಿದ್ರೆ ಅವ್ರು ದೊಡ್ಡ ಬಟ್ಟೆ ಹೈಟ್ ದೇಹ ಬಂದು ಹಗ್ ಮಾಡ್ಕೊಂಡೊಂದು ಹೇಗಿತ್ತೇಳಿ ಆನೆ ಪಕ್ಕೊಂದು ನಾನು ಸಣ್ಣ ಹಿರೇ ನಿಂತಂಗಿತ್ತು. ಅಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು. ಆ ಖುಷಿ ಅಂತೂ ಈಗಲೂ ಹೇಳೋಕ್ಕಾಗಲ್ಲ. ಆ ಹಗ್ಗಿದೆ ಅಲ್ವಾ, ಅದಕ್ಕೆ ನಾನು ಯಾವತ್ತು ಅವ್ರನ್ನ ಮೀಟ್ ಆದಾಗ, ಈಗಲೂ ಅಷ್ಟೇ ರೀಸೆಂಟಾಗಿ ಮೀಟ್ ಆದಾಗ ನಾನು ಫಸ್ಟ್ ಅವ್ರ ಹತ್ರ ಹಗ್ಗ ಕೇಳೋದು. ಆ್ಯಕ್ಚುಲಿ ಅದೊಂದು ಪ್ರೀತಿ ಅಣ್ಣಾಜಿ ಅಪ್ಪಗೆ ಇದೆಯಲ್ಲ, ಅದೊಂಥರ ಓವರ್ ಎನರ್ಜಿ ಕೊಡುತ್ತೆ ನಮಗೆ, ಹೈ ಎನರ್ಜಿ ಕೊಡುತ್ತೆ, ಖುಷಿ ಇದೆ. ಆಮೇಲೆ ಸೀನ್ಗಳು ಹಾಗೆ ಇತ್ತು. ನನಗೆ ಬಾಸ್ ಜೊತೆ ಇರೋದ್ರಿಂದ ಚೆನ್ನಾಗಿದೆ. ಅದು ಏನಂತ ನೀವು ಸ್ಕ್ರೀನ್ ಮೇಲೆ ನೋಡಬೇಕು. ಆಮೇಲೆ ಬ್ಯಾಂಗ್ಳೂರಲ್ಲಿ ಶೂಟ್ ಮುಗಿಸ್ಕೊಂಡು ಹೈದ್ರಾಬಾದ್ಗೆ ಹೋದ್ವಿ, ಅಲ್ಲೂ ಚೆನ್ನಾಗಿತ್ತು. ಅಲ್ಲೂ ನಮ್ಮ ಹತ್ರ ಹೇಗೆ ಮಾತಾಡ್ಕೊಡೋ ಅಂದರೆ ಬಾಸ್ ಹೆಂಗಂದ್ರೆ ಕೆಲವರೆಲ್ಲ ಟೇಕ್ ಆದ ತಕ್ಷಣ ಹೋಗಿ ರೆಸ್ಟ್ ಮಾಡ್ಬೋದು, ಇವ್ರು ಹಾಗಲ್ಲ. ಕೂತಾಗ ಪಕ್ಕ ಬಂದು, ಇಲ್ಲಾಂದರೆ ಎಲ್ಲ ನಮ್ಮ ಪಕ್ಕ ಬಂದುಬಿಟ್ಟು ಏನೋ ಹಿಂಗೆ. ಅದರಲ್ಲಿ ಸಂಜುನೆಲ್ಲ ಜಾಸ್ತಿ ಮುದ್ದು ಮಾಡ್ತಾರೆ. ಅವ್ನು ಕುಳ್ಳ ಫೆರಲ್ಲ ಕಿವಿಲೆಲ್ಲ ಎತ್ಬಿಟ್ಟು ಮುದ್ದು ಮಾಡ್ತಾರೆ. ನಯನ ನಮ್ಮ ಕಾಂಬಿನೇಷನ್ಗಳೇ ಹಾಗಿತ್ತು. ಪ್ರೀತಿನ ಮಾತಾಡ್ಸೋರು. ಆಮೇಲೆ ಬ್ರೇಕ್ ಟೈಮಲ್ಲಿ ಪಕ್ಕದಲ್ಲೇ ಚೇರ್ ಹಾಕ್ಸ್ಬಿಟ್ಟು ಟೀ ತರಿಸಿಕೊಡೋರು, ತಿನ್ನೋಕ್ಕೆ ಏನೋ ತರಿಸ್ಕೊಡೋರು. ಆ ಥರ ಎಲ್ಲ ತಿನ್ನೋಕ್ಕೆ ಸಂಜೆ ಹೊತ್ತಲ್ಲಿ ಏನಾದ್ರು ತಿಂಡಿ ತರಕ್ಕೆ ಹೋದು. ಆಮೇಲೆ ನಾನ್ ವೆಜ್ ಮಾಡಿಸಾಗಲೂ ಜೊತೆಲೇ ಊಟ ಮಾಡಿಸೋರು. ತುಂಬ ಚೆನ್ನಾಗಿತ್ತು. ಆ ಕ್ರಾಂತಿ ಎಕ್ಸ್ಪೀರಿಯನ್ಸ್ ಹೇಳೋಕ್ಕಾಗಲ್ಲ. ಬಟ್ ಸ್ಕ್ರೀನ್ ಮೇಲೆ ಬರ್ತಿದ್ವಿ, ಸ್ಕ್ರೀನ್ಗಿಂತ ತೆರೆ ಹಿಂದೆನೂ ನಾವು ಸಖತ್ತಾಗಿ ಬಾಸ್ ಜೊತೆ ಟೈಮನ್ನು ಎಂಜಾಯ್ ಮಾಡಿದ್ವಿ. ಆ ಭಾಗ್ಯ ಸಿಕ್ಕಿದೆ, ಅದಕ್ಕೆ ತುಂಬ ಖುಷಿ ಇದೆ. ಇನ್ನೂ ನಮಗೆ ಅವ್ರ ಜೊತೆ ಕೆಲಸ ಮಾಡೋಂಥ ಯೋಗ ಸಿಗಲಿ ಅಂತ ಇನ್ನೂ ಕಾಯ್ತಾನೇ ಇದ್ದೀವಿ ನಾವು. ಈಗ ಯಜಮಾನ ಸಿನಿಮಾ ನೋಡಿದಾಗ ನೀವು ಅಲ್ಲಿ ಸ್ವಲ್ಪ ನಗಿಸ್ತೀರಾ, ಲಾಸ್ಟ್ ಅಲ್ಲಿ ಸ್ವಲ್ಪ ಅಳಿಸ್ತೀರಾ ಕೂಡ, ನಿಮ್ಮ ಒಂದು ಎಮೋಷನಲ್ ಬಾಂಡಿಂಗ್ ಇದೆ. ಈ ಸಿನಿಮಾದಲ್ಲಿ ದರ್ಶನ್ ಅವ್ರ ಜೊತೆ ಯಾವ ತರದ ಬಾಂಡಿಂಗ್ ಇರುವ ಪಾತ್ರ ನಿಮ್ಗೆ? ಇಲ್ಲ, ನಮ್ದು ಈ ಬಾಂಡಿಂಗ್ ಅಂದರೆ ಒಂಥರ ಅಲ್ಲಿ ತಮಾಷೆ ಮಾಡೋದೇ ಇರೋದು. ಆ್ಯಕ್ಚುಲಿ ತಮಾಷೆನ ಅದು ಏನಂತ ಹೇಳೋಕ್ಕಾಗಲ್ಲ. ಅಲ್ಲಿ ಇದ್ವಿ, ಬಂದು ಹೋಗ್ತೀವಿ. ಬಟ್ ಇಲ್ಲಿ ಅಳಿಸೋಗಿ ಏನೋ ಸೀನ್ ಇಲ್ಲ. ಬಾಸ್ ಜೊತೆ ನಾವು ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಆ ಸೀನೆಲ್ಲ ನೀವು ಕ್ರಾಂತಿಲೇ ನೋಡಬೇಕು. ಸೊ ಹರಿಕೃಷ್ಣ ಅವ್ರ ಜೊತೆ ಕೆಲಸ ಮಾಡಿದ ಅನುಭವ, ನಿರ್ದೇಶಕರು ಸೂಪರ್. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಹರಿ ಸರ್ ಆಗಿರ್ಬೋದು, ಆಮೇಲೆ ಪ್ರೊಡ್ಯೂಸರ್ ಶೈಲಜಾ ಮ್ಯಾಮ್ ಇರ್ಬೋದು, ಬಿ ಸುರೇಶ್ ಸರ್ ಇರ್ಬೋದು. ಹೇಗಂತ ಹೇಳಿದ್ರೆ ಎಲ್ಲವ್ರಿಗೂ ಈಗ ನೋಡಿ, ನಾವು ಹೇಳೋದು ಕೆಲವೊಂದು ಕಡೆ ಹೋದಾಗ ಎಕ್ಸ್ಪೀರಿಯನ್ಸ್ಗಳು ಪ್ರೊಡ್ಯೂಸರ್ ಹತ್ರ ನಾವು ಹೋಗಿರಲ್ಲ, ದೂರದಿಂದ ಮಾತಾಡ್ಸಿರ್ತೀವಿ. ಹಾಗೆ ಈಗ ದರ್ಶನ್ ಸರೇ ನೋಡಿ, ಅಷ್ಟು ದೊಡ್ಡ ದೈತ್ಯ ಪ್ರತಿಭೆ ನಮ್ಮನ್ನು ಚೆನ್ನಾಗಿ ಮಾತಾಡ್ತೀವಿ. ಹೇಗಿರುತ್ತೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಈ ಸೆಟ್ಟಲ್ಲಿ ಹಿಂಗೆ ಕೂತ್ರೆ ಹರಿ ಸರು ಚೆನ್ನಾಗಿ ಏನೋ ಹಿತೇಶ ಹೇಗಿದ್ಯಾ ಅಂತ, ಈ ಬಿ ಸುರೇಶ್ ಸರ್ ಅಂತ ಯಾವ್ದು ಹಿಂಗಿಂತ ತಮಾಷೆ ಮಾಡ್ತಾರೆ. ಏನೋ ನನ್ನನ್ನು ಅವರು ರೀಚಾರ್ಜು ಅಂತ ಕರೀದು. ಆ್ಯಕ್ಚುಲಿ ನಾನು ಮೊದಲು ರೀಚಾರ್ಜ್ ಮಾಡಿದೆ. ಫ್ರೀ ಚಾರ್ಜು ಎಷ್ಟು ಫ್ರೀ ಚಾರ್ಜ್ ಮಾಡಿದೆಯೋ, ಫ್ರೀ ಚಾರ್ಜ್ ಮಾಡಿದೆ ಅಂತ ಚೆನ್ನಾಗಿ ಮಾತಾಡ್ಸೋರು. ಸೆಟ್ಟಲ್ಲಾಗಿರ್ಬೋದು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಖುಷಿ ಇದೆ. ಹರಿ ಸರು ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಎಲ್ಲರ ಕಾಂಬಿನೇಷನ್ಗಳನ್ನು ಕೂತ್ಕೊಂಡು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ. ಇದೇ ಥರ ಬೇಕು ಅಂತ ಅವರೇ ಆ್ಯಕ್ಚುಲಿ ವಿದ್ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ನಮಗೆ. ಹರಿ ಸರು ಬಂದು ಹೇಳ್ತಾರೆ, ನೋಡಿ ಹಿತೇಶ ಹಿಂಗೆ ಹೇಳ್ಬೇಕಣೋ, ಈಗ ಹೇಳ್ಬಿಟ್ಟು
ಇದೇ ಟೋನಲ್ಲಿ ಹೇಳಬೇಕಂತೆಲ್ಲ ಹೇಳಿಕೊಟ್ಟು ನಮಗೆ ಆ್ಯಕ್ಟಿಂಗನ್ನು ಫ್ರೀಯಾಗಿ ನಮಗೆ ಮೈಂಡ್ ಫ್ರೀಯಾಗಿ ಆ್ಯಕ್ಟ್ ಮಾಡೋ ಥರ ಹುರಿದುಂಬಿಸಿದ್ದಾರೆ. ಅದು ಏನಿದ್ರು ನೀವು ಅದನ್ನು ನಾಡಿದ್ದು ನೋಡಬೇಕು, ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಬೇಕು. ಅದು ಬಿಡಿ, ನಮ್ಮ ಬಾಸ್ ಸಿನಿಮಾ 100% ಹಬ್ಬನೇ ಆಗತ್ತೆ. ಆ ಹಬ್ಬದಲ್ಲಿ ಸಣ್ಣದಾಗಿ ನಾವು ಕಾಣಿಸ್ಕೊತೀವಿ, ಹಬ್ಬ ಅಂತ ಎಲ್ಲರೂ ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಈಗ ಕ್ರಾಂತಿಯ ಇಷ್ಟು ಕಂಟೆಂಟ್ಗಳು ಸಾರ್ವಜನಿಕವಾಗಿ ಎಷ್ಟೋ ಕಡೆ ಲಕ್ಷಾಂತರ ಜನರ ಮುಂದೆ ಅಭಿಮಾನಿಗಳ ಸಮ್ಮುಖದಲ್ಲಿ ನಡೀತು. ಎಲ್ಲಿಯೂ ಕೂಡ ಹಿತೇಶ್ ಅವರು ಕಾಣಲಿಲ್ಲ, ಯಾಕಾಗಿ ಅವ್ರು ಬರಲಿಲ್ಲ ಅಂತ ಎಷ್ಟೋ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಹೌದು, ಆ್ಯಕ್ಚುಲಿ ನಾನು ಬರಲಿಲ್ಲ ಯಾಕಂತ ಹೇಳಿದ್ರೆ ನನಗೆ ಬಾಸೇ ಪರ್ಸನಲ್ ಆಗಿ ಹೇಳಿದರು, ಈ ಥರ ಈವೆಂಟ್ಗಳಿರುತ್ತೆ ಬರಲೇಬೇಕು ಅಂತೇಳಿ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ಅಣ್ಣಾಜಿ ನನಗೆ ಮದುವೆ ಇರೋದ್ರಿಂದ ಸ್ವಲ್ಪ ಆ ಕೆಲಸಗಳನ್ನು ಮುಗಿಸ್ಕೊಂಡು ನಂತರ ನೀವು ಯಾವತ್ತು ಕರೆದ್ರೂ ಪಕ್ಕ ನಿಮ್ಮ ಜೊತೆ ಇರ್ತೇನೆ, ಬಂದೇ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದರು, ಪರವಾಗಿಲ್ಲ ಗೊತ್ತು ಕಣೋ, ಆರಾಮಾಗಿ ಮುಗಿಸ್ಕೊ ಅಂತ ಹೇಳಿದ್ದಾರೆ. ಈಗ ಮುಗಿಸ್ಕೊಂಡಿದ್ದೀನಿ, ನೆಕ್ಸ್ಟ್ ಎಲ್ಲ ಇವೆಂಟ್ಗಳಲ್ಲಿ ಕಾಣಿಸ್ಕೋತೀನಿ, ನಾನೇ ಪಕ್ಕ ಹೋಗಿ ಹಾಜರಿರ್ತೀನಿ. ಕ್ರಾಂತಿ ಅನ್ನೋದು ಬಾಸ್ ಜೊತೆ ನಮ್ಮದೇ ಸಿನಿಮಾ ಅಂತ ಹೇಳ್ಕೊಂಡು ಹೆಮ್ಮೆಯಿಂದ ಬರ್ತೀವಿ, ನಿಮ್ಮ ಹಾರೈಕೆನೇ ಇರಲಿ ಅಂತ ಕೇಳ್ಕೊತಿದ್ದೀನಿ. ಡಿಂಪಲ್ ಕ್ವೀನ್ ಜೊತೆ ನಟನೆ ಹೇಗಿತ್ತು? ಸೂಪರ್ ಇತ್ತು. ಆ್ಯಕ್ಚುಲಿ ರಚಿತಾ ಮೇಡಮ್ ಬಗ್ಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ನಾವೆಲ್ಲ ಕೆಲವರು ಅನ್ಕೋತಾರೆ ಅವ್ರು ನೋಡಿದಾಗ, ಅಯ್ಯೋ ಏನು ಗುರು ಹಂಗಿರ್ತಾರೆ, ಬಟ್ ದೇವರನಿಗೆ ಆ ಥರ ಇರಲ್ಲ, ತುಂಬ ಸಿಂಪಲ್. ಬಟ್ ನನ್ನನ್ನು ಹೇಗೆ ಟ್ರೀಟ್ ಮಾಡಿದ್ರು ಅಂತ ಹೇಳಿದ್ರೆ, ನಾನು ಅವ್ರಿಗೆ ತಮಾಷೆ ಮಾಡ್ತಾನೆ ಇದ್ದಿಲ್ಲ. ಹಿತೇಶ ಬೇಡ ನೋಡು ಅಂತ ಹೇಳೋರು, ತಮಾಷೆ ಮಾಡ್ತಿದ್ದೆ. ಸೆಟ್ಟಲ್ಲಿ ಫನ್ ಆಗಿರ್ತಾರೆ ಮೇಡಮ್, ಎಲ್ಲರ ಜೊತೆ ಪ್ರೀತಿಯಿಂದ ಇರ್ತಾರೆ. ಒಂದು ದಿವಸ ನನಗೆ ಅವರು ಸಪ್ರೇಟಾಗಿ ಅವ್ರ ಕ್ಯಾರವನಲ್ಲಿ ಕರೆಸಿ ಅವರೇ ತಟ್ಟೆಗೆ ಊಟ ಹಾಕಿ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಊಟ, ಆ ಫೋಟೋನೆಲ್ಲ ಬಿಡಂಗಿಲ್ಲ, ಸಿನಿಮಾ ಬರಲಿ ಆಮೇಲೆ ನಾನು ವೈರಲ್ ಮಾಡ್ತೀನಿ. ಬಟ್ ಅವರಷ್ಟೇ ಪ್ರೀತಿಯಿಂದ ಊಟ ಮಾಡಿಸಿದ್ದಾರೆ, ಅವ್ರ ಜೊತೆ ಚೆನ್ನಾಗಿದ್ವಿ. ಸೆಟ್ಟಲ್ಲೂ ಅಷ್ಟೇ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ. ಖುಷಿ ಇದೆ. ಡಿಂಪಲ್ ಕ್ವೀನ್ ಎಷ್ಟಾದರೂ ಫೇವ್ರೇಟ್ ಅಲ್ವಾ ನಮ್ಮದು. ರಚಿತಾ ಮೇಡಮ್ ಅಂದರೆ ತುಂಬ ಫೇವ್ರೇಟ್, ಅವ್ರ ಜೊತೆ ಹೇಳ್ಕೊಂಡಿದ್ದೀನಿ. ಖುಷಿ ಇದೆ. ಅವರು ನನ್ನನ್ನು ಫಾಲೋ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಅದು ಖುಷಿ ಇದೆ. ಯಾಕಂತ ಹೇಳಿದ್ರೆ ಒಬ್ಬರು ದೊಡ್ಡ ಟಾಪ್ ಹೀರೋಯಿನ್ ನಮ್ಮನ್ನು ಫಾಲೋ ಮಾಡ್ತಾರೆ. ಅವ್ರು ಹೇಳಿದ್ರು, ಹಿತೇಶ ನೋಡೋ ನಿನ್ನನ್ನು ಫಾಲೋ ಮಾಡ್ತಿದ್ದೀನಿ ಅಂತ ಅವರೇ ಹೇಳಿದರು. ಖುಷಿ ಇದೆ. ಟೋಟಲ್ ಆಗಿ ಕ್ರಾಂತಿಯ ಪ್ಯಾಕೇಜೇ ಅದ್ಭುತವಾಗಿದೆ. ಆ ಸೆಟ್ಟು ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ಮನೆ ಥರ ಇತ್ತು. ಪ್ರೊಡ್ಯೂಸರಿಂದ ಹಿಡಿದು ಡೈರೆಕ್ಷನ್ ಟೀಮ್ ಎಲ್ಲರೂ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಕ್ರಾಂತಿ ನೋಡಿ ವಿಭಿನ್ನವಾಗಿ ಒಂದು ಕ್ರಾಂತಿ ಆಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಕ್ರಾಂತಿಯ ಸಂದರ್ಶನಗಳನ್ನು ನೋಡಿದಾಗ ದರ್ಶನ್ ಅವರು ಒಂದು ಮಾತು ಹೇಳಿದ್ರು, ಬಂದಿರುವಂತ ಆರ್ಟಿಸ್ಟ್ಗಳಿಗೆ ಅಲ್ಲಿ ಹಾಕಿದಂತ ಸೆಟ್ ನಿಜ ಶಾಲೆಯಾಗಿ ಕಾಣಿಸ್ತಿತ್ತಂತೆ, ಎಲ್ಲರೂ ಬಂದು ಮುಟ್ಟಿ ನೋಡ್ತಾ ಇದ್ರಂತೆ. ಸರ್ ಇದು ಸೆಟ್ ಸರ್ ಅಂತ ನಿಮ್ಗೆ ಅನುಭವ ಆಗಿತ್ತ? ನಮ್ಗೆ ಆಕ್ಚುಲಿ ಆ ಸೆಟ್ಟಲ್ಲಿ ನನಗಿರಲಿಲ್ಲ, ನನಗೆ ಬೇರೆ ಕಡೆ ಇದ್ದಿರೋದ್ರಿಂದ. ಬಟ್ ಸೆಟ್ ಕೆಲಸಗಳನ್ನು ಅಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಎಲ್ಲೂ ಸೆಟ್ ಅಂತ ಅನಿಸ್ಬಾರ್ದು, ಆ ಥರ ಮಾಡಿದ್ದಾರೆ. ಅದರ ಹಾರ್ಡ್ ವರ್ಕ್, ಹಿಂದಿನ ಹಾರ್ಡ್ ವರ್ಕ್ ಎಲ್ಲ ಅದರ ಆರ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಸೇರಬೇಕು, ಆಮೇಲೆ ಅದಕ್ಕೆ ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ಗಳಿಗೆ ಸೇರಬೇಕು. ಅಂದರೆ ನಿಜ ಆ ಮನೆ ನೋಡಿದಾಗ ನಾನು ಫಸ್ಟು ಒರಿಜಿನಲ್ಲೇ ಅಂದ್ಕೊಂಡಿದ್ದೆ, ಆಮೇಲೆ ಗೊತ್ತಾಗಿದೆ ನನಗೆ ಸೆಟ್ಟು ಅಂತ. ನಾನೇ ಅಲ್ಲೊಬ್ಬ ಪ್ರೇಕ್ಷಕನಾಗಿ ನೋಡಿ ನಾನೇ ಕ್ವಶನ್ ಮಾಡಿದೆ, ಸರ್ ಇದು ಎಲ್ಲಿ ಸ್ಕೂಲ್ ಇರೋದಂತ ನಾನೇ ಕೇಳಿದೆ ಆ ಥರ. ಬಟ್ ತುಂಬ ಚೆನ್ನಾಗಿದೆ, ಎಲ್ಲವೂ ಅದ್ಭುತವಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಚೆನ್ನಾಗಿ ನೀವು ಮೆರೆಸ್ತೀರಂತನೂ ಗೊತ್ತು ಎಲ್ಲರೂ. ಈಗ ಒಂದಷ್ಟು ಸಾಂಗ್ಗಳು ಬಂದಿದೆ, ಎಲ್ಲಾ ಸಾಂಗ್ಗಳು ಸೂಪರ್ ಹಿಟ್ ಆಗಿದೆ. ಈಗ ಮೊನ್ನೆ ಬಂದಂತ ಪುಷ್ಪವತಿ ಆಗಿರ್ಬೋದು, ಬೊಂಬೆ ಆಗಿರ್ಬೋದು, ಅನ್ಸಿದ್ಯಾ? ಅಂದ್ರೆ ನಾನು ನಟನೆ ಮಾಡ್ತಾ ಇರುವಂತ ಸಿನಿಮಾ ಮನೆಯಲ್ಲಿ ಒಂದು ಸಾಂಗ್ ಇಟ್ಟು ಡ್ಯಾನ್ಸ್ ಮಾಡ್ತಾ ಇರುವಂತದ್ದು ಏನಾದ್ರು ಮಾಡ್ತಾ ಇದ್ದೀರಾ ಅಂತ? ಇಲ್ಲ, ಆ್ಯಕ್ಚುಲಿ ನನಗೆ ಬೊಂಬೆ ಸಾಂಗ್ ಇಷ್ಟ ಆಗಿದೆ, ಸಖತ್ ಇಷ್ಟ ಆಗಿದೆ. ಅದಕ್ಕಿಂತ ಮೊದಲಿನ ಸಾಂಗ್ ಬಂದಾಗಲೂ ಇಷ್ಟ ಆಯ್ತು, ಅದು ಧರಣಿ ಮಂಡಲ, ಅದೂ ಚೆನ್ನಾಗಿ ಒಳ್ಳೆ ಇತ್ತು. ಅದಾದಮೇಲೆ ಪುಷ್ಪವತಿ ಟ್ಯಾನ್ ಟ್ಯಾನ್ ಶೇಕ್ ಪುಷ್ಪ ಏನೋ ಇದೆ ಅಲ್ವ, ಅದು ಸಖತ್ತಿತ್ತು. ಬಟ್ ನನಗೆ ಸಖತ್ ಇಷ್ಟ ಬೊಂಬೆ, ಆ ಸ್ಟೆಪ್ ಚೆನ್ನಾಗಿ. ಬೊಂಬೆ 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 ನನ್ನ ಮುತ್ತು ಬೊಂಬೆ, ಅದರಲ್ಲಿ ಆ್ಯಕ್ಚುಲಿ ಬೊಂಬೆ ಇರೋದು ರಚಿತಾ ಮೇಡಮ್ ಅವರು. ಹೇಗಿದ್ರು ಅವ್ರ ಫೇವ್ರೇಟೇ. ಆ ಬೊಂಬೆನ ಚೆನ್ನಾಗಿ ತೋರಿಸಿದ್ದಾರೆ, ಆ ಸಾಂಗು ಚೆನ್ನಾಗಿದೆ, ಅದು ನನಗೆ ಫೇವ್ರೇಟ್ ಸಾಂಗು. ಬಟ್ ಇನ್ನೂ ಯಾವುದಾದ್ರು ಚೇಂಜಸ್ ಸಾಂಗ್ ಇರ್ಬೋದು, ಬೇರೆ ಸಾಂಗ್ಸ್ ಇಟ್ಟಿರ್ಬೋದು. ಬಟ್ ನಮ್ಮದು ಸಿನಿಮಾ ಅಲ್ವಾ, ನಮಗೆ ಎಲ್ಲನೂ ಒಳ್ಳೆ ಲವ್ ಆ್ಯಂಥಮ್ಮು, ನಮಗೆ ಆ ಸಾಂಗ್ಗೆ ನ್ಯಾಷನಲ್ ಅಂತ ಮಾತ್ರ. ಸೊ ಟ್ರೈಲರ್ ಬಿಡುಗಡೆಗೆ ಇನ್ನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಎಷ್ಟು ಕ್ಯೂರಿಯಸ್ ಆಗಿದ್ದೀರಿ? ಟ್ರೈಲರ್ ಬಂದ್ರೆ ಒಂದು ಮದುವೆ ಕಾರ್ಡ್ ಕೊಟ್ಟ ಹಾಗೆ, ಆಮೇಲೆ ಜನರು ಸೀದಾ ಥಿಯೇಟರ್ಗೆ ಬರಬೇಕು. ಎಷ್ಟು ಕ್ಯೂರಿಯಸ್ ಆಗಿದ್ದೀರಿ ಟ್ರೈಲರ್ಗೆ? ಕ್ಯೂರಿಯಸ್ ಅನ್ನೋದಕ್ಕಿಂತ ಈಗ ಕ್ರಾಂತಿ ರಿಲೀಸೇ ದೊಡ್ಡ ಹಬ್ಬ ನಮಗೆ. ಈಗ ಆಲ್ರೆಡಿ ಒಂದೊಂದೇ ಸಣ್ಣ ಈವೆಂಟ್ಗಳು ನಡೆದಾಗಲೇ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತದೆ. ಈಗ ನೀವು ಟ್ರೈಲರ್ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಏನಂತೇಳಿದ್ರೆ ನೀವು ಹೇಳಿದಾಗ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಗೆ. ಈಗ ಆ ಇನ್ವಿಟೇಷನ್ ನೋಡಿಬಿಟ್ಟೆ ಜನರಿಗೆ ಬರ್ತಾರೆ. ಮತ್ತು ನಮ್ಮವ್ರಿಗೆ ಈಗ ಏನಾಗಿದೆ ಗೊತ್ತಾ, ನಾವು ಬಾಸು ಫ್ಯಾನ್ಸು, ನಮಗೆ ಇನ್ವಿಟೇಷನ್ ಬೇಕಂತಲಿಲ್ಲ. ಬಾಸ್ ನೀವು ಕರೀಲಿಲ್ಲ, ನಾವು ಬಂದು ಹಬ್ಬ ಮಾಡಿದ್ವಿ. ಹಾಗೆ ಇನ್ವಿಟೇಷನ್ ಬರ್ತಾ ಇದೆ, ಇನ್ವಿಟೇಷನ್ ಇಲ್ಲ ಅಂದ್ರೆ ನಾವು ಹಬ್ಬ ಮಾಡ್ತೀವಿ. ತುಂಬ ಎಕ್ಸೈಟ್ ಆಗಿದೆ, ಯಾವ ರೀತಿ ಬರ್ತಾ ಅಂತ ನೋಡಬೇಕಂತ ನನಗೂ ಕ್ಯೂರಿಯಾಸಿಟಿ ಇದೆ. ಅಂದರೆ ನನಗೆ ಟೋಟಲ್ ಸಿನಿಮಾ ಕತೆ ನನಗೂ ಗೊತ್ತಿರಲ್ಲ ಅಲ್ವಾ, ಏನೇನು ಡಿಫ್ರೆಂಟ್ ಇದೆ ಅಂತ ಎಕ್ಸೈಟಲ್ಲಿ ಕಾಯ್ತಿದ್ದೀನಿ. ನೋಡೋಣ, ನೀವೆಲ್ಲರೂ ನೋಡಿ, ನಾನು ನೋಡ್ತೀನಿ, ಎಂಜಾಯ್ ಮಾಡೋಣ. ಫೈನಲಿ ಕ್ರಾಂತಿ ಬಿಡುಗಡೆ ಆಗ್ತಾ ಇದೆ. ಆ ಸಿನಿಮಾದ ಒಂದು ಪಾರ್ಟ್ ಆಗಿ, ಒಬ್ಬ ಕಲಾವಿದನಾಗಿ ಆಡಿಯನ್ಸನ್ನು ಎಷ್ಟು ಪ್ರೀತಿಯಿಂದ ಇನ್ವೈಟ್ ಮಾಡ್ತೀರಾ ನಿಮ್ಮ ಸಿನಿಮಾಗೆ? ಇದೊಂದು ಕನ್ನಡದ ಚಿತ್ರ,
ಕನ್ನಡದವರೇ ಎಲ್ಲ ಸೇರ್ಕೊಂಡು ಮಾಡಿರೋ ಚಿತ್ರ ಆದ್ದರಿಂದ ಕನ್ನಡದ ಕ್ರಾಂತಿಯನ್ನು ನೀವೆಲ್ಲರೂ ಕ್ರಾಂತಿಯ ತೇರನ್ನು ಎಳೀರಿ, ಕನ್ನಡದ ಚಿತ್ರವನ್ನು ಗೆಲ್ಲಿಸೋಣ. ಅದು ಬೇರೆ ಪ್ಯಾನ್ ಇಂಡಿಯಾದಲ್ಲಿ ಆಗ್ತಿದೆ. ಪ್ಯಾನ್ ಇಂಡಿಯಾದಲ್ಲಿ ನಮ್ಮ ಕನ್ನಡ ಚಿತ್ರ ಜೋರಾಗಿ ಸದ್ದು ಮಾಡಲಿ. ಅದಕ್ಕೋಸ್ಕರ ನಾವೆಲ್ಲರೂ ಕೈ ಜೋಡಿಸಿ ಎಲ್ಲರೂ ಸಿನಿಮಾನ ನೋಡೋಣ. ಕನ್ನಡ ಸಿನಿಮಾವನ್ನು ಯಾರು ಪೈರಸಿ ಮಾಡಬೇಡಿ, ಥಿಯೇಟ್ರ್ಗಳೆಲ್ಲ ನೋಡಿ, ಇನ್ನಷ್ಟು ಹೆಚ್ಚಿನ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾರೆ. ನಮಗೂ ಇನ್ನಷ್ಟು ಬಾಸ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಗಲಿ ಅಂತ ನೀವೆಲ್ಲರೂ ಪ್ರಾರ್ಥನೆ ಮಾಡಿ. ನಿಮ್ಮ ಆಶೀರ್ವಾದನೂ ನಮ್ಮಂಥ ಕಲಾವಿದರ ಮೇಲೆ ಅಂತ ಹೇಳ್ತಾ, ಏನಿದ್ರು ನಮ್ಮ ಕ್ರಾಂತಿಗೆ ಜೈ.